ಗಾಂಧಿನಗರದ ಮತ್ತೊಂದು ಚಿತ್ರಮಂದಿರ ಇತಿಹಾಸದ ಪುಟಗಳನ್ನು ಸೇರಿಕೊಳ್ಳಲು ತಯಾರಾಗಿ ನಿಂತಿದೆ. ತೆಲುಗು ಚಿತ್ರಗಳ ಪಕ್ಕಾ ಸೆಂಟರ್ ಎಂದು ಅನಿಸಿಕೊಂಡಿರುವ ಮೂವಿಲ್ಯಾಂಡ್ ಕೊನೆಗೆ ಸುರಿಯುತ್ತಿದೆ. ಈಗಾಗಲೇ ಚಿತ್ರಮಂದಿರದ ಮಾರಾಟದ ಮಾತುಕತೆ ನಡೆಯುತ್ತಿದೆ. ಚಿತ್ರಮಂದಿರದ ಮಾಲೀಕರು ಅಂದುಕೊಂಡಂತೆ ನಡೆದರೆ ಚಿತ್ರಮಂದಿರ ಇನ್ಮುಂದೆ ಯಾವತ್ತೂ ತೆರೆಯಲ್ಲ. ಏನೋ ಈ ಚಿತ್ರಮಂದಿರದ ವಿಶೇಷತೆ ಏನೇನು, ಯಾವೆಲ್ಲ ಚಿತ್ರಗಳು ಇಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ ನೋಡ್ಕೊಂಡು ಬರೋಣ. ಪಕ್ಕಾ ತೆಲುಗು ಸೆಂಟರ್ ಮೂವಿಲ್ಯಾಂಡ್. ಗಾಂಧಿನಗರದ ಮೂವಿಲ್ಯಾಂಡ್ ಪಕ್ಕಾ ತೆಲುಗು ಸೆಂಟರ್. ಅದ್ಯಾವ ಚಿತ್ರಗಳು ರಿಲೀಸ್ ಅಂದ್ರೂ ಇಲ್ಲಿ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸುತ್ತೆ. ಈ ಪೈಕಿ ಒಂದಿಷ್ಟು ಚಿತ್ರಗಳು 50, 100, 150 ದಿನಗಳನ್ನು ಪೂರೈಸಿದ್ರೆ ಮತ್ತೊಂದಿಷ್ಟು ಚಿತ್ರಗಳು ವರ್ಷಾನುಗಟ್ಟಲೆ ಪ್ರದರ್ಶನ ಕಂಡ ಇತಿಹಾಸವಿದೆ. ದಾಖಲೆ ಸೃಷ್ಟಿಸಿದ ಪ್ರೇಮಾಭಿಷೇಕಂ. ಹೌದು, ತೆಲುಗಿನ ಪ್ರೇಮಾಭಿಷೇಕಂ ಮೂವಿಲ್ಯಾಂಡ್ನಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸಿದೆ. ಮಧ್ಯಾಹ್ನದ ಆಟದಲ್ಲಿ ಬರೋಬ್ಬರಿ 90 ವಾರಗಳು ಇಲ್ಲಿ ಪ್ರದರ್ಶನ ಕಂಡು ಸರ್ವಕಾಲಿಕ ದಾಖಲೆ ಬರೆದಿದೆ. ಇನ್ನು ಈ ಚಿತ್ರ ಬೆಂಗಳೂರಿನಲ್ಲಿ 25ನೇ ವಾರ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಇದಕ್ಕೆ ನಮ್ಮ ಅಣ್ಣವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಶುಭ ಕೋರಿದ್ದು ವಿಶೇಷವಾಗಿತ್ತು. ಶತಕ ಅರ್ಧ ಶತಕಕ್ಕೆ ಮೂವಿಲ್ಯಾಂಡ್ ಸಾಕ್ಷಿ. ಇನ್ನು ಅದೆಷ್ಟೋ ಸಾಲು ಸಾಲು ತೆಲುಗು ಚಿತ್ರಗಳು ಶತಕ ಅರ್ಧ ಶತಕವನ್ನು ಇಲ್ಲಿ ಪೂರೈಸಿದೆ. ಅದರ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಈ ಪೈಕಿ ಒಂದಿಷ್ಟು ಚಿತ್ರಗಳನ್ನು ನಿಮ್ಮ ಮುಂದೆ ಹಂಚ್ಕೋತಿದ್ದೀವಿ. ಅಲ್ಲೂರಿ ಸೀತಾರಾಮರಾಜು 106 ದಿನಗಳ ಸಂಭ್ರಮವನ್ನು ಇಲ್ಲಿ ಆಚರಿಸಿಕೊಂಡ್ರೆ ಇಂದ್ರ ಚಿತ್ರದ 177ನೇ ದಿನದ ಸಂತಸಕ್ಕೆ ಮೂವಿಲ್ಯಾಂಡ್ ಸಾಕ್ಷಿಯಾಯಿತು. ಸಿಂಹಾದ್ರಿ 100 ದಿನಗಳನ್ನು ಇಲ್ಲಿ ಪೂರೈಸಿದ್ರೆ ಇತ್ತೀಚೆಗೆ ಸರಿಲೇರು ನೀಕೆಯವರು ಅರ್ಧ ಶತಕವನ್ನು ಬಾರಿಸಿದೆ. ಕನ್ನಡ ಚಿತ್ರಗಳಿಗೂ ಮೂವಿಲ್ಯಾಂಡ್ ಮೈನ್ ಸೆಂಟರ್. ಮೂವಿಲ್ಯಾಂಡ್ ತೆಲುಗಿನ ಜೊತೆಗೆ ಒಂದಿಷ್ಟು ಕನ್ನಡ ಚಿತ್ರಗಳಿಗೂ ಮೇನ್ ಥಿಯೇಟರ್ ಆಗಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಡಾನ್, ಮದುವೆಯ ಮಮತೆಯ ಕರೆಯೋಲೆ, ನಾನಿ, ಕರೋಡ್ಪತಿ, ಇತ್ತೀಚೆಗೆ ಮಂಗಳವಾರ ರಜಾದಿನ ಸೇರಿದಂತೆ ಒಂದಿಷ್ಟು ಕನ್ನಡ ಚಿತ್ರಗಳು ಇಲ್ಲಿ ತೆರೆ ಕಂಡಿದೆ. ಅಷ್ಟೇ ಯಾಕೆ, ಶತಕ ಅರ್ಧ ಶತಕವನ್ನು ಕೂಡ ಪೂರೈಸಿದೆ. ಕನ್ನಡ ಚಿತ್ರಗಳ ದಾಖಲೆಗೆ ಮೂವಿಲ್ಯಾಂಡ್ ಸಾಕ್ಷಿ. ಹೌದು, ಕನ್ನಡ ಚಿತ್ರಗಳು ಕೂಡ ಮೂವಿಲ್ಯಾಂಡ್ನಲ್ಲಿ ಶತಕ ಅರ್ಧ ಶತಕವನ್ನು ಪೂರೈಸಿದೆ. ಶಂಕರ್ನಾಗ್ ಅನಂತನಾಗ್ ಅಭಿನಯದ ಜನ್ಮ ಜನ್ಮದ ಅನುಬಂಧ 25ನೇ ದಿನದ ಪ್ರದರ್ಶನವನ್ನು ಕಂಡ್ರೆ, ಶಿವಣ್ಣನ ಡಾನ್ ಹಾಗೆ ಸಂತೆಯಲ್ಲಿ ನಿಂತ ಕಬೀರ ಇಲ್ಲಿ 50 ದಿನವನ್ನು ಪೂರೈಸಿದೆ. ಸೂರಿ ನಿರ್ದೇಶನದ ಕೆಂಡ ಸಂಪಿಗೆ ಚಿತ್ರದ 100 ದಿನಗಳ ಸಂಭ್ರಮಾಚರಣೆಗೆ ಮೂವಿಲ್ಯಾಂಡ್ ಸಾಕ್ಷಿಯಾದರೆ, ಪವನ್ ಕುಮಾರ್ ನಿರ್ದೇಶನದ ಲೂಸಿಯ 70 ದಿನಗಳನ್ನು ಇಲ್ಲಿ ಪೂರೈಸಿದೆ. ಇನ್ನು ಶ್ರೀ ಮಂಜುನಾಥ ನರ್ತಕಿಯಲ್ಲಿ 13 ವಾರವನ್ನು ಪೂರೈಸಿ ಅಲ್ಲಿಂದ ಮೂವಿಲ್ಯಾಂಡ್ಗೆ ಎತ್ತಂಗಡಿಯಾಗಿ 3 ವಾರ ಪ್ರದರ್ಶನವನ್ನು ಕಂಡಿತ್ತು. ಹಾಗೆ 100ನೇ ದಿನದ ಸಂಭ್ರಮಕ್ಕೆ ಈ ಚಿತ್ರಮಂದಿರ ಸಾಕ್ಷಿಯಾಯಿತು. ಅಣ್ಣವರ ಸರ್ವಜ್ಞ ಮೂರ್ತಿಗೆ ಮೂವಿಲ್ಯಾಂಡ್ ಮೇನ್ ಥಿಯೇಟರ್. ಅದು ಏಪ್ರಿಲ್ 2, 1965. ಅಂದು ಅಣ್ಣವರ 2 ಚಿತ್ರಗಳು ತೆರೆ ಕಂಡಿದ್ದವು. ವಾತ್ಸಲ್ಯ ತ್ರಿವೇಣಿ ಮುಖ್ಯ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದರೆ ಸರ್ವಜ್ಞ ಮೂರ್ತಿ ಮೂವಿಲ್ಯಾಂಡ್ ಮೇನ್ ಥಿಯೇಟರ್ನಲ್ಲಿ ರಿಲೀಸ್ ಆಯಿತು. ಆರೂರು ಪಟ್ಟಾಭಿ ನಿರ್ದೇಶನದಲ್ಲಿ ಮೂಡಿಬಂದ 6ನೇ ಚಿತ್ರ ಇದಾಗಿದ್ದು, GK ವೆಂಕಟೇಶ್ ಸಂಗೀತ ನಿರ್ದೇಶನದ 25ನೇ ಚಿತ್ರವೂ ಹೌದು. ಮೇರು ನಟನ 2 ಚಿತ್ರಗಳು ಒಂದೇ ದಿನ ತೆರೆ ಕಂಡಿದ್ದು ವಿಶೇಷವಾದರೆ, ಆ ಸಂಭ್ರಮಕ್ಕೆ ತೆಲುಗು ಸೆಂಟರ್ ಸಾಕ್ಷಿಯಾಗಿದ್ದು ಮತ್ತೊಂದು ವಿಶೇಷ. ಅಣ್ಣವರ ಸರ್ವಜ್ಞ ಮೂರ್ತಿ 5 ವಾರಗಳ ಪ್ರದರ್ಶನಕ್ಕೆ ಮೂವಿಲ್ಯಾಂಡ್ ಸಾಕ್ಷಿಯಾಗಿದ್ದು ಮಗದೊಂದು ವಿಶೇಷ. ಮೂವಿಲ್ಯಾಂಡ್ನಲ್ಲಿ ಓಂ ತಾರಕ್ ತೆರೆ ಕಂಡಿದ್ದು ಹೇಗೆ ಗೊತ್ತಾ? ಶಿವಣ್ಣನ ಓಂ ಸಿನಿಮಾ 560ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿ ವಿಶ್ವದ ಚಿತ್ರರಂಗದಲ್ಲೇ ಹೊಸ ಮೈಲುಗಲ್ಲನ್ನು ನೆಟ್ಟ ಸಿನಿಮಾ. ಇದು ಗಾಂಧಿನಗರದ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗಿದೆ. ಯಾವ ಸಿನಿಮಾ ಇಲ್ಲ ಅಂದ್ರೂ ಅಲ್ಲಿಗೆ ಓಂ ಎಂಟ್ರಿ ಪಕ್ಕ. ಅದೇ ರೀತಿ ಮೂವಿಲ್ಯಾಂಡ್ನಲ್ಲೂ ಓಂ ಅದೆಷ್ಟೋ ಬಾರಿ ರಿಲೀಸ್ ಆಗಿದೆ.
ಇನ್ನು ತಾರಕ್ ಸಿನಿಮಾ ಸಂತೋಷ್ ಮೇನ್ ಥಿಯೇಟರ್ನಲ್ಲಿ ಬಿಡುಗಡೆಯಾದ್ರೂ 6ನೇ ವಾರಕ್ಕೆ ಸಂತೋಷ್ನಿಂದ ಮೂವಿಲ್ಯಾಂಡ್ಗೆ ಎತ್ತಂಗಡಿಯಾಯಿತು. 50ನೇ ದಿನವನ್ನು ಇಲ್ಲೇ ಪೂರೈಸಿತು. ವಿಪರ್ಯಾಸ ಅಂದ್ರೆ ತಾರಕ್ನ 7ನೇ ವಾರದ ಪೋಸ್ಟರ್ನಲ್ಲಿ ಮೂವಿಲ್ಯಾಂಡ್ ಚಿತ್ರಮಂದಿರದ ಹೆಸರನ್ನೇ ಸೇರಿಸಿರಲಿಲ್ಲ. ಆರಂಭದಲ್ಲಿ ಶಿವಾನಂದ ಅನ್ನೋ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಚಿತ್ರಮಂದಿರ ಪ್ರಸ್ತುತ ಮೂವಿಲ್ಯಾಂಡ್ ಎಂದು ಹೆಸರನ್ನು ಬದಲಾಯಿಸಿಕೊಂಡಿದೆ. ಗಾಂಧಿನಗರದ ಮೇನ್ ಥಿಯೇಟರ್ ಆಗಿರುವ ಈ ಚಿತ್ರಮಂದಿರ ಇತರ ಚಿತ್ರಮಂದಿರಗಳಿಗಿಂತಲೂ ಭಿನ್ನ. ಚಿತ್ರಮಂದಿರದ ಮುಂದೆ ಮಾವಿನ ಮರ, ಅದಕ್ಕೊಂದು ಕಟ್ಟೆ, ಪ್ರೇಕ್ಷಕರಿಗೆ ಏನೋ ಒಂದು ಧನಾತ್ಮಕ ಭಾವನೆ. ಒಳಗಡೆ ಹೋದ್ರೆ ಗಾಂಧಿನಗರದ ಚಿತ್ರಮಂದಿರ ಅನ್ನೋ ಅನುಭವವೇ ಇಲ್ಲ. ಕಾರಣ ಮೂವಿಲ್ಯಾಂಡ್ನಲ್ಲಿ ಬಾಲ್ಕನಿ ಇಲ್ಲ. ಚಿತ್ರಮಂದಿರದೊಳಗಡೆ ಗಾಂಧಿನಗರದ ವೈಭವನೇ ಇಲ್ಲ. ಸೀಟ್ ಸೌಂಡ್ಗಳೇನೋ ಚೆನ್ನಾಗಿದೆ, ಆದರೆ ಪರದೆ ಅಷ್ಟಕ್ಕಷ್ಟೇ. ಆದರೂ ಏನೋ ಒಂದು ವಿಭಿನ್ನ ಹಾಗೆ ಹೊಸತನದ ಅನುಭವ. ಅದೇನೇ ಇರಲಿ, ವಿಭಿನ್ನ ಅನುಭವ ನೀಡಿದ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಗಾಂಧಿನಗರದ ಇತಿಹಾಸದ ಪುಟಗಳಲ್ಲಿ ಮೂವಿಲ್ಯಾಂಡ್ ಕೂಡ ಸೇರಿಕೊಳ್ತಿದೆ ಎನ್ನುವುದೇ ಖೇದಕರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.